ಕೆಮ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಬೆನ್ನಿ ಸಾಗುವಳಿ ಬೊಕ್ಕ ಬೆನ್ನಿ ಆಧಾರದ ಉದ್ಯಮ ಮಲ್ತದು ಮಿಲಿಯನ್ ಬೊಕ್ಕ ಬಿಲಿಯನ್ ವಹಿವಾಟು ಪುನಃ ರೈತರಿಗೂ ಮಿಲಿಯನೇರ್ ಫಾರ್ಮರ್ ಪ್ರಶಸ್ತಿ ಕೊರೊಂದುಳ್ಳೇರು ಪ್ರಶಸ್ತಿಗೆ ಸಂದಿನ ರಮೇಶ್ ನಾಯಕ್ ತೆಕ್ಕಟ್ಟೆ ಗುರುವಾರ ಡಿಲ್ಲಿಡ್ ಪ್ರಶಸ್ತಿ ತೆತ್ತೊಂಡೇರು ಬಿಲಿಯನರ್ ಫಾರ್ಮರ್ ಪ್ರಶಸ್ತಿಗೆ ಸಂದಿನ ಕುಂದಾಪುರ ತಾಲೂಕು ತೆಕ್ಕಟ್ಟೆದ ಬುಳಿಚಿಲಪರ ರೈತರು ರಮೇಶ್ ನಾಯಕ್ ತೆಕ್ಕಟ್ಟೆ ಗುರುವಾರ ಡಿಲ್ಲಿಡ್ ನಡತಿನ ಲೇಸಡ್ ಪ್ರಶಸ್ತಿ ತೆತ್ತೊಂಡಿರು ಬೆನ್ನಿ ಸಾಗೋಲಿ ಬೊಕ್ಕ ಸಾಗುಲಿ ಆಧಾರದ ಉದ್ಯಮ ಮಲ್ತದು ಮಿಲಿಯನ್ ಬೊಕ್ಕ ಬಿಲಿಯನ್ ವಹಿವಾಟುಡುಪುನ ರೈತರಿನ ರಾಷ್ಟ್ರ ಮಟ್ಟಡು ಗುರ್ತ ಮಲ್ಪುನ ಮಿಲಿಯನೇರ್ ಫಾರ್ಮರ್ ಆಫ್ ಇಂಡಿಯಾ ಕಾರ್ಯಕ್ರಮ ಡಿಲ್ಲಿದ ಮೇಳ ಗ್ರೌಂಡ್ IARIಡ್ ನಡೆತಂಡು ಗುಜರಾತ್ ರಾಜ್ಯದ ರಾಜ್ಯಪಾಲರು ಆಚಾರ್ಯ ದೇವವ್ರತ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು ರಾಜ್ಯಪಾಲರು ಪಾತಿರ್ದು ಕೃಷಿ ಪಂಡ ಸುಮಾರಾದ ತೂಪುನ ಈ ದಿನೊಕ್ಲೆಡ್ ದೇಶದೋರ್ಮೆ ಉಪ್ಪುನ ಲಕ್ಷಾಧೀಶ ಕೃಷಿಕರೇನು ಗುರ್ತ ಮಲ್ತದು ತಮ್ಮನದ ಮರ್ಯಾದೆ ಮಲ್ತಂಡ ಬಾಕಿದ ಬೆನ್ನಿದಕ್ಲೆಗ್ ಉಮೇದ ಬರ್ಪುಂಡು ಬೆನ್ನಿದಕುಲು ಈ ರೀತಿದ ಮರ್ಯಾದೆ ಪಡೆಯರೆ ನಿಜವಾದ್ಲ ಸಂದುವೆರಂದು ಆಚಾರ್ಯ ದೇವವ್ರತ ಅಭಿಪ್ರಾಯ ತೆರಿಪಾದಿರು ಸೀಕದಕ್ಲೆನು ಪರೀಕ್ಷೆ ಮಲ್ತೊಂದು ಪುನಗನೆ ಡಾಕ್ಟರ್ ಶಶಿಕಲಾ ಪನ್ಪುನರೆಗೂ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ಒಡಿಪುದ ಜಿಲ್ಲಾಸ್ಪತ್ರೆಡ್ ನಡೆತದುಂಡು ಡಾಕ್ಟರ್ ಶಶಿಕಲಾ ಒಡಿಪು ಜಿಲ್ಲಾಸ್ಪತ್ರೆಡ್ ಡಾಕ್ಟರ್ ಆದಿತ್ತದು 2022 ಫೆಬ್ರವರಿಡ್ ಅರೆನ ಸೇವೆ ಅಕೇರಿ ಆದಿತ್ತಂಡು ಆಂಡ ಡಾಕ್ಟರ್ ಇಜ್ಜರಿಂದ ಅರೆನ ಪಿದೈ ಗುತ್ತಿಗೆ ಆಧಾರಡು ಸೇವೆಡು ದುಂಬರಿತದಿತ್ತರು ಎಡ್ಮಿಟ್ ಬಂದೆ ಪಿದ ಇಡ್ದೆ ಮರ್ದು ತೊನೊಂದು ಪೋಪುನ ಸೀಕದಕ್ಲೆನ ವಿಭಾಗಡು ಆರು ಸೀಕದಕ್ಲೆನ ಪರೀಕ್ಷೆ ಮಲ್ತದು ಮರ್ದು ಕೊರೊಂದಿತ್ತರು ಗುರುವಾರ ಡಾಕ್ಟರ್ ಶಶಿಕಲಾ ಜಿಲ್ಲಾಸ್ಪತ್ರೆದ ಪಿದೈದ ರೋಗಿ ವಿಭಾಗಡು ಸೀಕದಕ್ಲೆನು ಪರೀಕ್ಷೆ ಮಲ್ತೊಂದು ಪುನಗನೆ ಒರಾನೆ ಬೂರ್ದೆರು ಅರಿನು ತುರ್ತು ಜಿಲ್ಲಾಸ್ಪತ್ರೆಡ್ ಕೆಲಸೊಡಿತ್ತಿನಕಲು ತುರ್ತು ಮರ್ದು ವಿಭಾಗದಡೆ ಕೊನುದು ಮರ್ದು ಕೊರುಂಡಲ ಪ್ರಯೋಜನ ಆತಜಿ ಡಾಕ್ಟರ್ ತೀರ್ದೆರು ಉಡಿಪು ನಗರ ಪೊಲೀಸ್ ಸ್ಟೇಷನ್ದ ಪೊಲೀಸರು ಈ ಬಗೆಟು ಕೇಸ್ ತೆತ್ತೊಂದೆರು ಕುಡ್ಲಾ ಜ್ಯೋತಿ ಜಂಕ್ಷನ್ದ ಅಂಬೇಡ್ಕರ್ ಸರ್ಕಲ್ ಕಟ್ಟುನ ಕಾಮಗಾರಿನು ಡಿಸೆಂಬರ್ ಅಕ್ಕೆರೆದ ಮುಗಿಪೊಡುಂದು ಮೇಯರ್ ಸುಧೀರ್ ಶೆಟ್ಟಿ ಪಂತೆರು ಮಹಾನಗರ ಪಾಲಿಕೆಡ ನಡಪಾಯಿನ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ಕುಂದುಕೊರತೆ ಸಭೆಟ್ಟು ಆರ್ಪಾತಿರಿಯರು ಕುಡ್ಲಾ ಮಹಾನಗರ ಪಾಲಿಕೆಡು ಗುರುವಾರ ಮೇಯರ್ ಸುಧೀರ್ ಶೆಟ್ಟಿ ಗುರುಕಾರ್ಮಿಡು ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ನಾಯಕರಿನ ಒಟ್ಟುಗು ಕುಂದುಕೊರತೆ ಸಭೆ ಅಟ್ಟಣೆ ಮಲ್ತದಿತ್ತರು ಸಭೆಟ್ ದುಂಬತ್ತ ದಲಿತ ನಾಯಕರು ವಿಷಯ ದುಂಬುದಿದ್ ಅಂಬೇಡ್ಕರ್ ವೃತ್ತ ಕಟ್ಟೊಡುಂದು 30 ವರ್ಷಲಿಡ್ದು ಬೇಡಿಕೆ ದೀದಿತ್ತದು ಇಡೆಮುಟ್ಟ ಐಕ್ ಗುಮನ ಕೊರ್ತುಜಿಂದು ಅಸಮಾಧಾನ ತೋಜಾಯರು ಮೇಯರ್ ಸುಧೀರ್ ಶೆಟ್ಟಿ ಸ್ಮಾರ್ಟ್ ಸಿಟಿ ಸಮಿತಿ ತಯಾರ್ ಮಲ್ತಿನ ಅಂಬೇಡ್ಕರ್ ಸರ್ಕಲ್ದ ನಕ್ಷೆನು ದುಂಬುದಿದ್ ಪಾತಿರ್ದು ಡಿಸೆಂಬರ್ ಅಕೇರಿದ ಉಲೈ ಅಂಬೇಡ್ಕರ್ ಸರ್ಕಲ್ ಕಟ್ಟೊಡುಂದು ಪಂಡಿರು ಮಹಾನಗರ ಪಾಲಿಕೆದ ಅಚ್ಪ ವಾರ್ಡ್ ವಾಸ ಮಲ್ತೊಂದು ಪುನಃ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಾಮಾಜಿಕ ಆರ್ಥಿಕ ಬೊಕ್ಕ ಶೈಕ್ಷಣಿಕ ಸ್ಥಿತಿಗತಿಲಿನ ತೆರೆಯರೆ ಸಮೀಕ್ಷೆ ನಡಪವನ ಬಗೆಟು ಈ ತೊರ್ತುಗೆ ಮೊಬೈಲ್ ಆಪ್ ತಯಾರು ಮಲ್ತದನಂದು ಮೇಯರ್ ಪಂಡಿರು ಮಹಾನಗರ ಪಾಲಿಕೆ ಕಮಿಷನರ್ ಆನಂದ ಸಿಎಲ್ ಒತ್ತು ಮೇಯರ್ ಸುನೀತಾ ಬೊಕ್ಕ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ನಾಯಕರು ಸಭೆಟ್ಟಿದ್ದರು ಪುತ್ತೂರು ಪುರುಷಕಟ್ಟೆ ಪನ್ಪುನವಲು ಮುಚ್ಚಂದಿನ ಚರಂಡಿಡು ಪರಿಪುನ ಗಲೀಜು ನೀರಿಡ್ದು ಸಾರ್ವಜನಿಕರು ಬಾರಿ ಸಮಸ್ಯೆ ಎದುರಿಸಾವುದುಳ್ಳೇರು ಉಮಿಲದ ಸಂತಾನ ಹೆಚ್ಚೊಂದುಂಡು ಊರ್ದಕ್ಲು ದೂರ್ದೆರು ಪುತ್ತೂರುಡ್ದು ಪಿದೈ ವಲಯದ ಪುರುಷಕಟ್ಟೆ ಪನ್ಪುನವಲು ಮುಚ್ಚಂದಿನ ಚರಂಡಿಡು ಪರಿಪುನ ಗಲೀಜು ನೀರು ಸಾರ್ವಜನಿಕರಿಗೆ ಬಾರಿ ಉಪದ್ರ ಆದುಪೋತುಂಡು ವಸತಿ ಸಮುಚ್ಚಯಗೂ ಸೇರ್ದಿನ ಗಲೀಜು ನೀರು ಆಟೋ ರಿಕ್ಷಾ ಸ್ಟ್ಯಾಂಡ್ ಬೊಕ್ಕ ಬಸ್ ಸ್ಟ್ಯಾಂಡ್ ಕೈತೊಲಡೆ ಮುಚ್ಚಂದಿನ ಚರಂಡಿಡು ಪರಿತೊಂದು ಪುನಿಡ್ದಾವ್ರ ಬಾರಿ ಉಮಿಲ್ ಉತ್ಪತ್ತಿ ಆವೊಂದುಂಡು ಸಾರ್ವಜನಿಕರು ದೂರ್ದೆರು ನರಿಮುಗಿರು ಗ್ರಾಮ ಪಂಚಾಯತ್ ಕೈತಲಡೆ ಉಪ್ಪುನ ಚರಂಡಿಡು ಈ ಸ್ಥಿತಿ ಉಂಡಾದಿತ್ತದು ಇಡೀ ಪೇಂಟೆ ಮೂಂಕು ಮುಚ್ಚಿದ ಕುಳ್ಳು ನಂಚ ಆತಂಡು ಈ ಬಗೆಟು ಸಾರ್ವಜನಿಕರು ಪಾಕ ಸರ್ತಿ ಗ್ರಾಮ ಪಂಚಾಯತ್ಗೂ ಭಿನ್ನಾಯ್ತೊಂದೆರು ಆಂಡ ಒವೇ ರೀತಿಡ್ಲ ಗುಮನ ಕೊರಂದಿ ನೀಡಿದವ್ರ ಗ್ರಾಮ ಪಂಚಾಯತ್ಗೆ ಎದುರಾದ ಜನಕುಲು ಏವ್ರ ತೋಜಾದೆರು ನಮ್ಮ ನೆರಿಮುಗುರು ಪಂಚಾಯಿತಿಗೆ ಇಲ್ಲಿ ಆಟೋ ಡ್ರೈವರ್ ಹಾಗೂ ಇಲ್ಲಿಯ ಸಾರ್ವಜನಿಕರಿಂದ ಈಗಾಗಲೇ ಮನವಿಯನ್ನು ಕೊಟ್ಟಾಗಿದೆ. ಯಾವುದೇ ನಮಗೆ ಮನವಿಗೆ ಸ್ಪಂದಿಸಲಿಲ್ಲ ಅಂತ ನಮ್ಮ ಅಭಿಪ್ರಾಯ.
ಇಲ್ಲಿ ಪ್ರಯಾಣಿಕರಿಗೆ ಹಾಗೂ ಶಾಲಾ ಮಕ್ಕಳು ರಿಕ್ಷಾ ಸುಮಾರು ಒಂದು 25 ಆಟೋ ರಿಕ್ಷಾಗಳು ತಂಗುದಾಣ ಆಗಿದೆ. ಈ ತಂಗುದಾಣದಲ್ಲಿ ನಮಗೆ ತುಂಬ ತೊಂದರೆ ಆಗ್ತದೆ. ಯಾಕೆಂತ ಹೇಳಿದರೆ ಸಂಜೆ ಹೊತ್ತಿನಲ್ಲಿ ನುಷಿಗಳ ಕಾಟ ಹಾಗೂ ಇಲ್ಲಿ ದುರ್ವಾಸನೆ. ಆದ್ದರಿಂದ ಈ ವಿಷಯವನ್ನು ತಕ್ಷಣ ಪಂಚಾಯಿತಿಯವರು ಸ್ಪಂದಿಸಿ ಇದನ್ನು ಮಾಡಬೇಕಂತ ನಾವು ನಮ್ಮ ಆಟೋ ಚಾಲಕರು ನಾವು ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಸಾರ್ವಜನಿಕರು ಕೂಡ ವಿನಂತಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ಓಡಾಡಲಿಕ್ಕೆ ತುಂಬ ಇದಾಗ್ತದೆ. ಇಲ್ಲಿ ಗಲೀಜು, ಸ್ವಲ್ಪ ವಾಸನೆ ಎಲ್ಲ. ಅದು ಹೋಟ್ಲಲ್ಲಿ ಕೊಳಚೆ ನೀರು. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ನನದ ವರ್ಷ ಮುಸ್ಲಿಮರಿಗೆ 10,000 ಕೋಟಿ ರೂಪಾಯಿ ಅನುದಾನ ಕೊರ್ಪುಣಂದು ಪಂಡಿನ ಸಿದ್ದರಾಮಯ್ಯನ ಸರ್ಕಾರನು ದೆತ್ತುಪಾಡುಂದು ವಿಶ್ವ ಹಿಂದೂ ಪರಿಷತ್ ರಾಜ್ಯಪಾಲರಿಗೂ ಭಿನ್ನಾಯ್ತೊಂದು. ಮುಸ್ಲಿಮರಿಗೂ ಈ ತೊರ್ತುಗೆ 4,000 ಕೋಟಿ ರೂಪಾಯಿ ಅನುದಾನ ಕೊರ್ದಿತ್ತದು. ಬರ್ಪುನ ವರ್ಷ 10,000 ಕೋಟಿ ರೂಪಾಯಿ ಅನುದಾನ ಕೊರ್ಪುಣಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಂಡಿನ ಪಾತ್ರಗೂ ವಿಶ್ವ ಹಿಂದೂ ಪರಿಷತ್ ವಿರೋಧ ತೋಜಾದಂಡು. ಡಿಸೆಂಬರ್ 4 ಹುಬ್ಬಳ್ಳಿಡು ಮುಸ್ಲಿಂ ಧರ್ಮ ಗುರುಕ್ಲೆನ ಸಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಪಾತ್ರ ಪಂಡದಿತ್ತರು. ಒಂದು ಸಂವಿಧಾನ ವಿರೋಧಿ ಆದುಂಡು. ಅಲ್ಪಸಂಖ್ಯಾತರೆಡು ಆದಿ ಧರ್ಮದಕಲು ಉಲ್ಲೇರು ಅಕ್ಲಿರ್ ಮಾತ ಸಮಾನವಾದತು ಅನ್ನ ಬದಲು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಭಾರಿ ಅನುದಾನ ಕೊಟ್ಟು ನಾವು ಸಂವಿಧಾನೋಡ್ದು ಪಿದ ಯಾಪಂಡು. ಸಂವಿಧಾನ ವಿರೋಧಿಯಾದ ರಾಜ್ಯದ ಭಂಡಾರನ್ನು ಹೆಚ್ಚ ಪ್ರಮಾಣ ಖರ್ಚು ಮಲ್ತಂದು ನಿರ್ಧಾರ ಸಿದ್ದರಾಮಯ್ಯ ಸರ್ಕಾರವನ್ನು ದೆತ್ತು ಪಾಡುಂದು ರಾಜ್ಯಪಾಲರಿಗೆ ಒತ್ತಾಯ ಮಲ್ತೆರು. ಈ ಬಗೆಟ್ ಭಿನ್ನಾಯ್ತೊನ್ನ ಓಲೇನು ವಿಶ್ವ ಹಿಂದೂ ಪರಿಷತ್ ರಾಜ್ಯ ಜೊತೆ ಕಾರ್ಯತ್ಯರು ಶರಣ್ ಪಂಪಲ್ ಜಿಲ್ಲಾಧಿಕಾರಿಲಿಡ ಕೊರಿಯರು. ಹುಬ್ಬಳ್ಳಿಡ ನಡತಿನ ಸಬಿಟ್ ಸಿದ್ದರಾಮಯ್ಯನ ಒಟ್ಟುಗೂ ಕುಲದಿನ ತನ್ವೀರ್ ಪೀರಾ ಪನ್ಪನ ಮುಸ್ಲಿಂ ಮೌಲಿಗೂ ಸಂಶಯದ ಭಯೋತ್ಪಾದಕ ಸಂಘಟನೆಗಳ ಒಟ್ಟುಗೂ ಎಡ್ಡೆ ಉಂಡು ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಲ್ತದಿತ್ತದು. ಅಂಚಾದ ಈ ಕೇಸಿನ ಮಿತ್ತ ಮಟ್ಟದ ತನಿಖೆಗೂ ಕೊರಡೊಂದು ವಿಶ್ವ ಹಿಂದೂ ಪರಿಷತ್ ಕೂಟ ಒತ್ತಾಯ ಮಲ್ತದಂಡು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರು ಕಾರ್ಯರು HK ಪುರುಷೋತ್ತಮ್, ಬಜರಂಗದಳ ವಿಭಾಗ ಜೊತೆ ಸಂಯೋಜಕರು ಪುನೀತ್ ತಾವರ, ಜಿಲ್ಲಾ ಒತ್ತು ಗುರುಕಾರ್ಯರು ಮನೋಹರ ಸುವರ್ಣ, ಸಂತೋಷ್ ಕದ್ರಿ ಭಿನ್ನಾಯ್ತೊನ್ನ ಓಲೆಕೊರ್ನ ಕೂಟೊಡಿತೆರು. ಡಿಸೆಂಬರ್ 4ನೇ ತಾರೀಕು ಹುಬ್ಳಿಯಲ್ಲಿ ಒಂದು ಮುಸಲ್ಮಾನ್ ಧರ್ಮ ಗುರುಗಳ ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಭಾಷಣ ಮಾಡಬೇಕಾದ್ರೆ ನಾನು ಈಗಾಗಲೇ ಮುಸ್ಲಿಂ ಸಮುದಾಯಕ್ಕೆ 4,000 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ, ಹಾಗಾಗಿ ಮುಂದಿನ ವರ್ಷ ಮುಸ್ಲಿಂ ಸಮುದಾಯಕ್ಕೆ 10,000 ಕೋಟಿ ರೂಪಾಯಿಯನ್ನು ನಾನು ಕೊಡ್ತೇನೆ. ಇದು ರಾಜ್ಯದ ಸಂಪತ್ತಲ್ಲಿ ಅವರಿಗೆ ಒಂದು ಪಾಲು ಇದೆ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆಯನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸಂವಿಧಾನದ ವಿರೋಧಿ ಹೇಳಿಕೆಯನ್ನು ಕೊಟ್ಟಂತಹ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಮುಖಾಂತರ ರಾಜ್ಯಪಾಲರಿಗೆ ನಾವು ಇವತ್ತು ಮನವಿಯನ್ನು ಕೂಡ ಇವತ್ತು ಸಲ್ಲಿಸಿದ್ದೇವೆ. ಎರಡನೇದು, ಮೊನ್ನೆ ನಡೆದಂಥ ಹುಬ್ಳಿ ಸಮಾವೇಶದಲ್ಲಿ ಅವರು ವೇದಿಕೆಯನ್ನು ಹಂಚಬೇಕಾದ್ರೆ ಒಂದಷ್ಟು ಶಂಕಿತ ಐಸಿಸ್ ಬೆಂಬಲಿಗರೊಂದಿಗೆ ವೇದಿಕೆಯಲ್ಲಿದ್ದರು ಎಂಬಂಥ ಸುದ್ದಿ ಇವತ್ತು ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಶಾಸಕರಾದಂಥ ಬಸವರಾಜ್ ಯತ್ನಾಳ್ ಅವರು ಕೂಡ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೂ ಕೂಡ ಇದು ಸಂಶಯ ಇದೆ. ಯಾರು ಇದು ವ್ಯಕ್ತಿಗಳು, ವೇದಿಕೆಯಲ್ಲಿ ಕುತ್ಕೊಂಡವರು ಯಾರು, ಇವರಿಗೇನಾದರೂ ಭಯೋತ್ಪಾದಕರ ಜೊತೆ ಸಂಪರ್ಕ ಇದೆಯಾ ಅಥವಾ ಇನ್ಯಾರು ಐಸಿಸ್ನೊಟ್ಟಿಗೆ ಸಂಪರ್ಕ ಇದೆ ಎಂಬಂಥ ಸಂಶಯ ಇದೆ. ಅದಕ್ಕೋಸ್ಕರ ಅದನ್ನು ಕೂಡ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರಿಗೆ ಈ ಸಂದರ್ಭದಲ್ಲಿ DC ಅವರ ಮುಖಾಂತರ ಮನವಿಯನ್ನು ಇವತ್ತು ನಾವು ಮಾಡಿದ್ದೀವಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನೋಡು ಗುರುವಾರ ದೇವರ್ನ ವರ್ಷದ ಸುರೂತ ಸವಾರಿದ ಪೂಕರೆ ಉಚ್ಚಯ ನಡೆತಂಡು. ನಂದಿ ಮುಗ ಏರ್ನ ಬಸವೆ ದೈವ ದೇವರೇನು ಪೂಕರೆ ಕಟ್ಟೆಗುಲೆತ್ತೊಂದು ಬರ್ಪುನವು ಇಸೇಸ ಆದುಂಡು. ದೀಪಾವಳಿದ ಬಲೀಂದ್ರ ಪೂಜೆ ದಾನಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ್ನ ಬಲಿ ನಡೆತದಿತ್ತಂಡು. ಅಂಡ ದೇವರ್ನ ಈ ವರ್ಷದ ಸುರೂತ ಸವಾರಿದ ಪೂಕರೆ ಉಚ್ಚಯ ಗುರುವಾರ ನಡೆತಂಡು. ನಂದಿ ಮುಗ ಏರ್ನ ಬಸವೆ ದೈವ ದೇವರೇನು ಪೂಕರೆ ಕಟ್ಟೆಗಲ್ಲೆ ತಂದು ಬರ್ಪನವು ಈ ಕ್ಷೇತ್ರೋಡು ವಿಶೇಷವಾದುಂಡು. ಬಯ್ಯಗು ದೇವರ್ನ ಬಲಿ ಪಿದಾಡ್ದು ದೇವಸ್ಥಾನದ ಪಡ್ಡೆ ಬಾಕಿಲಿಡ್ದು ರಾಜ್ಯ ಮಾರ್ಗಗೂ ಬತ್ತದು ಭಂಡಾರದ ಬಿರ್ದೋಳಿ, ತತ್ರ ಚೌಳ, ಬೇತಾಳೆ, ಹಸಿರುಕೋಡೆ,
ದಂಡೆ ಇಲಾಲು ವಾದ್ಯಮೇಳ ಬಸವ ದೈವದೊಟ್ಟುಗೂ ಸೀದಾ ಪೂಕರೆ ಕಟ್ಟೆಗು ಪೋದು ಅಲ್ಪುಡ್ದು ದೇವಿರ್ನ ಕಂಡುಗು ಜತದು ದೇವಿರ ಕಟ್ಟೆಡು ಕೊಲ್ಲಿಯರು ಕುಂಟಾರು ರವೀಶ ತಂತ್ರಿ ದುಂಬಾಳ್ತೇಡು ವಿಷ್ಣು ಪ್ರಸಾದ ತಂತ್ರಿ ಬೊಕ್ಕ ಪ್ರಧಾನ ಪೂಜೆ ಮಲ್ಪುನ ವೇದಮೂರ್ತಿ ವಸಂತ ಕಿದಿಲಾಯ ಮೂಲನಾಗ ಸನ್ನಿಧಿಗೆ ಪೋಯಿರು ತಂತ್ರಿದಾರು ಪೂಕರೆ ಕಂಡುಗು ಪ್ರಾರ್ಥನೆ ಸಂದಾಯರು ಕೆದಿಲಾಯಿರು ಮೂಲನಾಗ ಬನುಟು ತಂಬಿಲ ಕರಿತೇರು ಪೂಕರೆ ತಯಾರು ಮಲ್ತಿನ ಜಾಗಿಡು ಹಿರಿಯರಾಯಿನ ಕಿಟ್ಟಣ್ಣ ಗೌಡ ದುಂಬಾಳ್ತೆಡು ಮಧ್ಯಸ್ಥರು ಶಶಾಂಕ ನೆಲ್ಲಿತಾಯ ಪ್ರಾರ್ಥನೆ ನಡಪಾಯಿರು ಪೂಕರೆಗೂ ಪುಗೆಲು ಕೊರ್ಪುನ ಸಂಬಂಧಪಟ್ಟಿನಕುಲು ಜೋಡು ಪೂಕರೆನು ದೇವರೇ ಮಾರ್ಕಂಡ ಬೊಕ್ಕ ಬಾಕಿತ್ತಿ ಮಾರ್ಕಂಡಗೂ ಕೊನುದು ದೀದು ಪ್ರಾರ್ಥನೆ ಮಲ್ತಿರು ಪೂಕರೆ ಕಟ್ಟೆಡು ದೇವರಿಗೂ ದೀಟಿಗೆ ಪ್ರಣಾಮ ಕಟ್ಟೆ ಪೂಜೆ ನಡಪಾದು ಬುಲೆ ಕಾಣಿಕೆ ಸಂಪ್ರದಾಯದಂಚ ಕೆಲವು ಭಕ್ತರಿಗೂ ಬೊಂಡ ಕೊರಿಯರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕೇಶವ ಪ್ರಸಾದ್ ಮುಳಿಯ ಸದಸ್ಯರಾಯಿನ ಶೇಖರ ನಾರಾವಿ ಡಾಕ್ಟರ್ ಸುಧಾ ಎಸ್ ರಾವ್ ರಾಮದಾಸ್ ಗೌಡ ರವೀಂದ್ರನಾಥ ರೈ ಬಲ್ಲಮಜಲ್ ಬಿ ಐತಪ್ಪ ನಾಯಕ್ ರಾಮಚಂದ್ರ ಕಾಮತ್ ಬಿಕೆ ವೀಣಾ ಕಾರ್ಯತುವನಾಧಿಕಾರಿ ಕೆವಿ ಶ್ರೀನಿವಾಸ್ ಆಫೀಸ್ ಮ್ಯಾನೇಜರ್ ಹರೀಶ್ ಶೆಟ್ಟಿ ಕೆಲಸದಾರ ರವೀಂದ್ರ ಪೂಕರೆ ಕಟ್ಟೆದ ಸೇವೆ ಮಲ್ಪುನ ಕೆವಿ ಪೈ ಬಾಲಕೃಷ್ಣ ಪೈ ದುಂಬದ ಆಡಳಿತ ಮುಕ್ತೇಸರರು ಎನ್ಕೆ ಜಗನಿವಾಸ್ ರೈ ಊರ ಪರ ಊರ ಭಕ್ತರು ಪಾಲ್ಗೊಂಡಿರು. ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಬ್ರಹ್ಮಕಲಶದ ಅಲೆಕೋಡು ಪುದೆ ಕಾಣಿಕೆ ಮೆರವಣಿಗೆದ ಬಗಿಟ್ಟು ಗುರುವಾರ ತೊಕ್ಕೊಟ್ಟದ ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರೋಡು ಸಭೆ ನಡಪಾಯಿರು ಕದ್ರಾ ನವನೀತ ಶೆಟ್ಟಿ ಉಮೇಶ್ ಬಿಎಂ ಡಾಕ್ಟರ್ ಅರುಣ್ ಉಳ್ಳಾಲ ಚಂದ್ರಹಾಸ ಉಳ್ಳಾಲ ಹರೀಶ್ ಕುತ್ತಾರ್ ಸಭೆಟ್ ಪಾಲ್ಗೊಂಡಿರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸಿರ್ನ ಕ್ಷೇತ್ರದ ಮೂಡಾಯಿಮಾಡ ಪಡ್ಡೆಯಿಮಾಡ ನಾಗಾಲಯ ಗೋಪುರ ಕೆದುಬೊಕ್ಕ ಭಂಡಾರದ ಇಲ್ಲಲಿನ ಜೀರ್ಣೋದ್ಧಾರ ನಡತೊಂದಿತ್ತದು ಬ್ರಹ್ಮಕಲಶಗೂ ಸಜ್ಜಾವನುಂಡು ಡಿಸೆಂಬರ್ 21 ಜನವರಿ 7 ಮುಟ್ಟ ಬ್ರಹ್ಮಕಲಶ ನಡಪೆರೆ ಇತ್ತದು ಆಲೆಕ್ಕುಡು ಪೊದೆ ಕಾಣಿಕೆ ಮೆರವಣಿಗೆ ಸೇರ್ನಂಜ ಬೇತೆ ಬೇತೆ ವಿಚಾರಲಿಡು ಗುರುವಾರ ತೊಕ್ಕೊಟ್ಟದ ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂದಿರುಡು ಸಭೆ ನಡಪಾಯಿರು. ಭಜನಾ ಮಂದಿರದ ಗುರುಕಾರ್ಯರು ಉಮೇಶ್ ಬಿಎಂ ಭಜನಾ ಮಂದಿರದ ಸದಸ್ಯರು ಬೊಕ್ಕ ಧಾರ್ಮಿಕ ಉಪನ್ಯಾಸಕರು ಡಾಕ್ಟರ್ ಅರುಣ್ ಉಳ್ಳಾಲ ಉಳಿಯ ಕ್ಷೇತ್ರದ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಕದ್ರಾ ನವನೀತ ಶೆಟ್ಟಿ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಭಜನಾ ಮಂದಿರದ ಮರ್ಯಾದೆ ಗುರುಕಾರ್ಯರು ಸಿಎನ್ ಗಟ್ಟಿ ಪದ್ಮನಾಭ ಕಾರ್ಪೆಂಟರ್ ಗಂಗಯ್ಯ ಶೆಟ್ಟಿ ನಾಗೇಶ್ ಬಿಎಸ್ಎನ್ಎಲ್ ಕಿಯಾ ಸಮಾಜ ಉಳ್ಳಾಲದ ಗುರುಕಾರ್ಯರು ಬೊಕ್ಕ ಉಳಿಯ ಕ್ಷೇತ್ರ ಜೀರ್ಣೋದ್ಧಾರ ಸಲಹಾ ಸಮಿತಿದ ಚಂದ್ರಹಾಸ ಉಳ್ಳಾಲ ಆದಿಸ್ಥಳ ರಕ್ತೇಶ್ವರಿ ಬೆರ್ಮೆರು ಏಳುವೆರು ಸಿರಿಕುಲು ಕೊರಗಜ್ಜ ಕ್ಷೇತ್ರ ಕುತ್ತಾರದ ಗುರುಕಾರ್ಯರು ಬೊಕ್ಕ ಉಳಿಯ ಕ್ಷೇತ್ರ ಜೀರ್ಣೋದ್ಧಾರ ಸಲಹಾ ಸಮಿತಿದ ಹರೀಶ್ ಕುತ್ತಾರ್ ಪುದೆ ಕಾಣಿಕೆ ಸಮಿತಿದ ಪ್ರಧಾನ ಸಂಚಾಲಕರು ರಾಮದಾಸ್ ಸೋಮೇಶ್ವರ ಉಳಿಯ ಕ್ಷೇತ್ರದ ಸುರೇಶ್ ಬಸಗುರಿಕಾರ ಸಾಮಾಜಿಕ ಧಾರ್ಮಿಕ ನಾಯಕರು ಭಗವಾನ್ ದಾಸ್ ತೊಕ್ಕೊಟ್ಟು ಪಾಲ್ಗೊಂಡಿರು. ಈ ವಿಠೋಬಾ ರುಕುಮಾಯಿ ಮಂದಿರ ಉತ್ಸವದ ಪೂರ್ವಭಾವಿಯಾದ 5 ವಾರ ಇಲ್ಲಿ ನಗರ ಭಜನೆಯನ್ನು ಮಾಡ್ಬೋದು ದಯಮಾಡ್ಕೊಂಡು ಪಟ್ಟ ಉತ್ಸವ ಕಾಲದಲ್ಲಿ ಪೂರಕ ವಾತಾವರಣ ಉಂಟಾಗುವುದು ಅಂಚನೆ ಬ್ರಹ್ಮಕಲಶೋತ್ಸವ ನಡಪುಣದೊಂದು ಒಂದು ಪೂರಕ ವಾತಾವರಣ ಉಂಟಾದರೆ ಒಂದು ಪುದೆ ಕಾಣಿಕೆದ ಮೆರವಣಿಗೆ ಭಾರಿ ಮುಖ್ಯ ಆಗುವುದು ಐದು ಯಶಸ್ವಿ ಐಟುಪ್ಪುನ ವೈಭವ ಉತ್ಸವನ ದುಂಬು ಹೆಚ್ಚ ನಡಪು ಪಲ್ಪುನ ಜನಕನ ನಿರೀಕ್ಷೆಗೆ ಉತ್ತರದಂತೆ ఒక సమితికి ಒಂದು ಭರವಸೆ ಏತೇತೋ ಹೊಸ ಹೊಸ ಇತಿಹಾಸ ಬರತಿನೆಂಚಿನ ಉದಯಕಾಣಿಕೆದ ಮೆರವಣಿಗೆ ಉಳ್ಳಾಡತೊಂದು ಆಡದ ನನದ ಒಂಜಾತ್ ಆಕರ್ಷಕ ఒక ಅರ್ಥಪೂರ್ಣವಾಯಿನ ಇತಿಹಾಸ ಬರೆಯುವುದು ಪಲ್ಪುನ ಕಾರಣಕ್ಕೋಸ್ಕರ ಅಟ್ಟಡೆ ನಿಮಿತ್ತವಾಯಿನ ಉದಯಕಾಣಿಕೆದ ಸಮಿತಿ ರಚನೆ ಆದ ಉತ್ಸವರು ಬಾರಿ ಸಾಂಗವಾದ ನಡೆದುಕೊಂಡು 5 ಸಾಲು ಸೇರಿನ ಉಪ್ಪಿರ ನಡಪುನಂಚಿನ ಉಳ್ಳಾಡದ ಉಳಿಯದ ಈ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ನಡಪುನಂಚಿನ ಉದಯಕಾಣಿಕೆದ ಮೆರವಣಿಗೆ ಪುದೆ ಕಾಣಿಕೆ ಮೆರವಣಿಗೆ 31ನೇ ತಾರೀಕಿಗೆ ತೊಕ್ಕೊಟ್ಟದ ವೀರಮಾರುತಿ ವ್ಯಾಯಾಮ ಶಾಲೆಗೆ ಹುಟ್ಟಿದಾಟರು ಡಾಕ್ಟರ್ ಅರುಣ್ ಉಳ್ಳಾಲ ಪಂಡಿಲೆಕ್ಕನೆ
ಹೊರೆಕಾಣಿಕೆ ಮೆರವಣಿಗೆ ಒಂದು ಚಾರಿತ್ರಿಕ ಸ್ವರೂಪಡೆ 2002 ನಾಗಮಂಡಲದ ಹೊರೆಕಾಣಿಕೆ ಮೆರವಣಿಗೆ ತೊಕ್ಕೊಟ್ಟು ದಿನ ಉಳಿಯದ ಬ್ರಹ್ಮ ಕಲಶದ ಪಗಲ ದಿನ ಅವೇ ಸಾಧಿ ಐಟ್ವೊಕ್ಕ ಸೋಮನಾಥ ದೇವಸ್ಥಾನದ ಸೋಮೇಶ್ವರದ ಬ್ರಹ್ಮ ಕಲಶೋತ್ಸವದ ಸಂದರ್ಭದ ನಡುವಿನಂಚಿನ ಮೆರವಣಿಗೆಗಳ ಚಾರಿತ್ರಿಕ ಮೆರವಣಿಗೆ ಅಂಚನೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದ ಕಟೀಲು ಕದ್ರಿ ಪೊಡಲಿ ಇದು ಪೂರ ಪುದೆ ಕಾಣಿಕೆ ಮೆರವಣಿಗೆಯಲ್ಲೂ ತೊಕ್ಕೊಟ್ಟು ವಿದ್ಯಾರ್ಥಿನ ಇತಿಹಾಸ ಉಂಟು. ದೇವರೇ ಇನಿ ದೇವಸ್ಥಾನ ಪುನಾಡ ಇದು ಬಂಗಾಯಿಸಿ ಕಾಡೆಂಟು ಒಂಜಿರಾತ್ರಿ ಆದಾಗ ನಮ್ಮ ಪುರಾಣಕ್ಕೆ ಒಂಜಿರಾತ್ರಿ ಪಾಂಡವರಿಗೆ ದೇವಸ್ಥಾನ ಕಟ್ಟಿದ ಪೂರಕ್ಕೆ ಅವು ದೈವಶಕ್ತಿ. ನಮ್ಮ ಜನಸಾಮಾನ್ಯ ನಮ್ಮ ಶಕ್ತಿದಾತ ಪನ್ನಾಡ ಇಂದು ಜನಶಕ್ತಿ ಇಂಚಿನ ಕಾರ್ಯಕ್ರಮ ಅವರು ನಮಗೆ ಬಂದೆ ಜನಶಕ್ತಿ ಯಾಪ ಉಪ್ಪುನಾಡ ಜನಶಕ್ತಿ ಆರಾಮವಾದ ಬರ್ಬೋದು ಐಕ್ಯದಲ್ಲ ಬಂದ ಬರೋದಿತ್ತು ಶುರು ಜನಶಕ್ತಿನ ನಮ್ಮ ರೆಡಿ ಮಾಡ್ತಾರೆ. ಎರಂಜಿನ ಕಾರ್ಯಕ್ರಮ ಜನಶಕ್ತಿ ಆನಾಡ ಮಾತ್ರ ಅವರು ನೂದೈಟು ಜನಶಕ್ತಿ ತನ್ನ ಅಚ್ಚಿಗೆ ಬರ್ತಾರೆ. ಕ್ರೀಡೈ ಕುಡ್ಲದ ನಿಲೆಟ್ 2024 ಮಾರ್ಚ್ 9 ಪತ್ತೇಕ್ ಕುಡ್ಲಡ್ ಮಾಮಲ್ಲ ಮಟ್ಟದ ರಿಯಾಲಿಟಿ ಎಕ್ಸ್ಪೋ ಅಟ್ಟಣಿ ಮಲ್ತದಾಂದ್ ಕ್ರೀಡೈ ಕುಡ್ಲದ ಗುರ್ಕಾರ್ಯರು ವಿನೋದ್ ಪಿಂಟೋ ಸುದ್ದಿಕೂಟೋಡು ತೆರಿಪಾದಿರು. ಕ್ರೆಡೈ ಕುಡ್ಲದ ಗುರ್ಕಾರ್ಯರು ವಿನೋದ್ ಪಿಂಟೋ ಕುಡ್ಲಡ್ ಸುದ್ದಿಕೂಟೋಡು ಪಾತಿರ್ದು ಕ್ರೆಡೈ ಕುಡ್ಲದ ನಿಲೆಟ್ 2024 ಮಾಮಲ್ಲ ಮಟ್ಟದ ರಿಯಾಲಿಟಿ ಎಕ್ಸ್ಪೋ ದೀವೊಂದೊಂದು ಪಂಡಿರು. 5,000 ಹೆಚ್ಚ ಉದ್ಯಮಿಲು ಬೇತೆ ಬೇತೆ ಉದ್ಯಮ ಸಂಸ್ಥೆಲು ಸೇರ್ದು ಈ ಎಕ್ಸ್ಪೋ ಮಲ್ಪೆರೆ ನಿಘಂಟು ಮಲ್ತದುಂಡು. ಗಿರಾಕಿಲೆಗು ಒಂಜೇ ಮಾಡದಡಿಟ್ಟು ಮಾತಾ ಸೌಕರ್ಯ ತಿಕ್ಕುನಂಚ ಎಕ್ಸ್ಪೋಡು ವ್ಯವಸ್ಥೆ ಮಲ್ಪುಣುಂದ ಆರ್ಪಂಡಿರು. ಲಕ್ಸುರಿ ಅಪಾರ್ಟ್ಮೆಂಟ್ಲು ಎಲೆಕ್ಟ್ರಾನಿಕ್ ಉತ್ಪತ್ತಿಲು ವಸತಿ ಬ್ಯಾಂಕ್ ಕಾರ್ ಡೀಲರ್ಸ್ ಸೇರಿನಂಚ ಬೇತೆ ಬೇತೆ ಸಂಸ್ಥೆಲು ರಿಯಾಲಿಟಿ ಎಕ್ಸ್ಪೋಡು ಪಾಲ್ದಿತ್ತೊಂದು ವಿನೋದ್ ಪಿಂಟೋ ಪಂಡಿರು. ಕ್ರೆಡೈ ಗುಡ್ಲದ ಕಾರ್ಯಂತೆರು ಗುರು ಎಂ ರಾವ್, ಒತ್ತು ಗುರ್ಕಾರ್ಯರು ಪ್ರಶಾಂತ್ ಸನಿಲ್, ಜತೆ ಕಾರ್ಯಂತೆರು ಲಕ್ಷ್ಮೀ ನಾರಾಯಣ ಭಂಡಾರಿ, ಪಣವುದ ಗುರ್ಕಾರ್ಯರು ಕರುಣಾಕರನ್, ರೋಹನ್ ಕಾರ್ಪೊರೇಷನ್ ದ ರೋಹನ್ ಮಂತೇರೋ, ನಾರ್ದನ್ ಸ್ಕೈ ಸಂಸ್ಥೆದ ಧೀರಜ್ ಅಮೀನ್, ನವೀನ್ ಕರ್ಡೋಜಾ, ಆವ್ಲಾನ್ ಪತ್ರಾವೋ, ವಿಲಿಯಂ ಡಿಸೋಜಾ, ರವೀಂದ್ರ ರಾವ್ ಸುದ್ದಿಕೊಟ್ಟೊಡಿದ್ದರು. ಬರುವ ವರ್ಷದಿಂದ ನಾವು ಪ್ರತಿ ವರ್ಷ ಅಂತಹ ಒಂದು ಎಕ್ಸ್ಪೋವನ್ನು ಮಾಡಬೇಕಂತ ಒಂದು ಪ್ಲಾನ್ ಮಾಡ್ತಿದ್ದೇವೆ. ಅದು ಯಾಕೆಂತ ಹೇಳಿದರೆ ಇವಾಗ ಯಾರು ಗ್ರಾಹಕರಿದ್ದಾರೆ, ಯಾರಿಗೆ ಹೋಮ್ ಬಯರ್ಸ್ ಇದ್ದಾರೆ, ಅವರಿಗೆ ಒಂದೇ ವೇದಿಕೆಯಲ್ಲಿ ಮಂಗಳೂರಿನ ಎಲ್ಲ ಬಿಲ್ಡರ್ಸ್ಗಳ ಒಂದು ಎಲ್ಲ ಫ್ಲಾಟ್ಗಳನ್ನು ನೋಡುವಂತ ಒಂದು ಅವಕಾಶ. ಅದರ ಜೊತೆಗೆ ಒಂದು ಎಕ್ಸೈಟಿಂಗ್ ಗಿಫ್ಟ್ಸ್ ಮತ್ತೆ ಗೇಮ್ಸ್ ಇರತ್ತೆ, ಫನ್ಸ್ ಇರತ್ತೆ, ಪ್ರತಿ 2 ಗಂಟೆಗೊಮ್ಮೆ ಒಂದು ಗಿಫ್ಟ್ಸ್ ಇರುತ್ತೆ ಅಂತದೆಲ್ಲ ಕೆಲವು ಯೋಜನೆಗಳನ್ನು ಹಾಕೊಂಡಿದ್ದೇವೆ. ತುಂಬಾ ಡಿಫ್ರೆಂಟ್ ಆಗಿ ಬರುತ್ತಂತ ನಮ್ಮ ಒಂದು ಅನಿಸಿಕೆ. ಇದು ಕೇವಲ ಒಂದು ಕಾರ್ ಪಾರ್ಕಿಂಗ್ ಎಕ್ಸ್ಚೇಂಜ್ ಇದು ವಿಷಯ. ಅವರಿಗೆ ನಾವು ಝೋನಿಂಗ್ ರೆಗ್ಯುಲೇಷನ್ ಪ್ರಕಾರ ಶೀಟ್ ಪಾರ್ಕಿಂಗ್ ಕೊಟ್ಟಿದ್ದೇವೆ, ಅವರಿಗೆ ಶೀಟ್ ಪಾರ್ಕಿಂಗ್ ಬೇಡ, ಬಿಲ್ಡಿಂಗ್ ಅಡಿಯಲ್ಲೇ ಬೇಕು ಅಂತ ಹೇಳಿ ಅವರು ಆಟ ಹಿಡಿದಿದ್ದಾರೆ. ಅದು ನಾವು ಬಿಲ್ಡಿಂಗ್ ಬಿಟ್ಟು ಕೊಟ್ಟು 10 ವರ್ಷ ಆಗಿದೆ. ಇವತ್ತು ನಮಗೆ ಆ ಬಿಲ್ಡಿಂಗ್ ಪ್ರಿಮೈಸಿಸ್ ಒಳಗೆ ಹೋಗ್ಲಿಕ್ಕೆ ಸಹ ನಮಗೆ ಪರ್ಮಿಷನ್ ಇಲ್ಲ. ಕೋರ್ಟ್ ಇಲ್ಲಿ ನಮ್ದು ಫೋರಂ, ಕೋರ್ಟ್ ಅಲ್ಲ ಅದು ಕನ್ಸ್ಯೂಮರ್ ಫೋರಂ, ಬಿಲ್ಡಿಂಗ್ ಅಡಿಯಲ್ಲಿ ಕೊಡಬೇಕು ಅಂತ ಆರ್ಡರ್. ನಾವು ಜಡ್ಜ್ ಹತ್ರ ಕೇಳಿದ್ವಿ, ಸರ್ ಹೇಗೆ ಕೊಡಬೇಕು ನೀವು ಹೇಳಿ, ನಾವು ಒಂದು ಕಾನೂನನ್ನು ಉಲ್ಲಂಘನೆ ಮಾಡಬೇಕಾಗ್ತದೆ. ಯಾರದೋ ಪಾರ್ಕಿಂಗ್ ಹತ್ರ ಹೋಗಿ ಜಬರ್ದಸ್ತಿ ನಾವು ತೆಗೆದುಕೊಟ್ರೆ ಇನ್ನೊಂದು ಅಪರಾಧ ಆಗ್ತದೆ. ಇದು ಆಗುದಿಲ್ಲ, ನಮಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಆರ್ಡರ್ ಅನ್ನು ಬೇಕಾದ್ರೆ ನಮಗೆ ಫೈನ್ ಹಾಕಿ ಚೇಂಜ್ ಮಾಡಿ ಯಾವುದಕ್ಕೂ ನಾವು ರೆಡಿ ಇದ್ದೇವೆ. RAI has been an association in Mangalore for the past 15-16 years, and we have been doing a lot of activities for the development of Mangalore, and even during COVID time we have held a lot of contribution to the citizens of Mangalore. A sincere request from us team is that if you have any grievances or anything, or if you have come across any information that tarnishes a builder's name, we request you all to kindly reach out to us. Head office is over here. I am available. We will clarify our doubts or clarify what has gone wrong, or the situation that has occurred.
ಶಬರಿಮಲೆ ಅಯ್ಯಪ್ಪ ಸ್ವಾಮಿನ ಮಾಲೆ ಪಾಡ್ದಿರಂಚ ಇತ್ತಿನ ಇರುವೆರು ಇಲ್ಲಡೆ ಪೋದು ಕಾಸು ಒಟ್ಟು ಮಲ್ತೊಂದಿತ್ತದು ಅಕ್ಲಿನು ಪತ್ತದು ಊರ್ದಕ್ಲು ಪ್ರಶ್ನೆ ಮಲ್ತೊಂದು ಪುನಃ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಡು ಸುದ್ದಿ ಆತನು. ಸಾಮಾಜಿಕ ಜಾಲತಾಣಡು ಸುದ್ದಿ ಆಯ್ನಂಚ ಅಯ್ಯಪ್ಪ ಸ್ವಾಮಿನ ಮಾಲೆ ಪಾಡ್ನಂಚ ತೋಜುಂದಿತ್ತಿನ ಇರುವೆರು ಇಲ್ಲಡೆ ಪೋದು ಕಾಸುಕಿ ಎನ್ನಗ ಅಕ್ಲಿನು ಊರು ದಕಲು ಪತ್ತದು ವಿಚಾರಿತೊಂದುಲ್ಲೆರು. ಈ ನಕಲಿ ಸ್ವಾಮಿಲೆಡ ಗುರ್ತ ಚೀಟ್ ರಶೀದಿ ಬೂಕು ಫೋಟೋ ಸರ್ಟಿಫಿಕೇಟುಲು ಆಧಾರ್ ಕಾರ್ಡ್ ಕಾಪಿಲಿತ್ತಡು ಅವು ಮಾತ ನಕಲುಂದಿ ಎನ್ನದಂಡು. ಒಲ್ತು ಬೈದಿರು ಕೇಂಡ ಬೆದ್ರ ವಿಟ್ಲ ಮಂಜೇಶ್ವರ ಧರ್ಮಸ್ಥಳ ಇಂಚ ಬೇತೆ ಬೇತೆ ಪುದರ್ ಪನ್ಪೆರು. ಸೇವಾಲಯ ಪುದರಡು ಕಾಸುಕೇನೊಂದು ಬರ್ಪುನ ಇಂಚಿನ ಸ್ವಾಮಿಲಿನ ಬಗೆಟ್ ಜಾಗ್ರತೆ ಉಡುಪುಡು ಏರ್ಲ ಮೋಸ ಪೋಯರ ಬಲ್ಲಿಂದು ಗ್ರಾಮದಕ್ಕಲು ಭಿನ್ನೋಯ್ತನ್ನವು ವಿಡಿಯೋಡು ತೋಜದ ಬೈದಡು. ಸ್ವಾಮಿ ಮಾಲೆ ಹಾಕೊಂಡು ಈಗ ಇದನ್ನೀಗ ವಿಡಿಯೋ ವೈರಲ್ ಮಾಡಿದ್ರೆ ಒಂದು ಸೇವಾ ಭಾರತೀಯರು ನಿಮ್ಮನ್ನು ಹುಡ್ಕೊಂಡು ಬರ್ಬೇಕು, ಕಷ್ಟಪಟ್ಟು ದುಡಿತಿರೋರು. ಇನ್ನೊಂದು ಪ್ರತಿಯೊಂದು ಸ್ವಾಮಿಗಳು ಗುರುಸ್ವಾಮಿಗಳು ಬಂದು ಹೊಡಿಬೇಕು ನಿಮಗೆ. ಅದೆಲ್ಲ ಸರ್ಟಿಫಿಕೇಟ್ ಸೇವಾಧಾಮ ಬೇಡ. ಇದೆಂತ ಐಡಿ ಕಾರ್ಡ್ ಮನುಷ್ಯನ ಈ ಸ್ವಾಮಿ ಕಳ್ಳಸ್ವಾಮಿದ್ದು ಇದು ಅದರ ಫೈಲ್ಸ್ ನೋಡಿ ಈಗೆಲ್ಲ ಬರ್ತದೆ. ಯಾವ್ದೋ ಒಂದು ಸೇವಾಲಯ ಅಂತ ಹೇಳ್ಕೊಂಡು ಸ್ವಾಮಿ ವಿವೇಕಾನಂದ ಹೆಸರು ಇಟ್ಕೊಂಡು ಫ್ರಾಡ್ ಫಸ್ಟ್ ಆಫ್ ಆಲ್. ಮತ್ತೆ ನೋಡಿ ಈ ಕಳ್ಳ ಈ ತರ ಫೋನ್ ಪೇ ಇದೆಲ್ಲ ಉಂಟು. ಎನ್ಕ್ವೈರಿ ಮಾಡೋರು ಕರೆಕ್ಟ್ ಆಗಿ ಆ ಫೋನ್. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳೊಲೆನ 2023-24 ಸಾಲದ ತಿರುಗಾಟ ಗುರುವಾರ ಕ್ಷೇತ್ರೋಡು ಸೇವೆ ಆಟಗೊಬ್ಬುದು ಸುರುವಾಂಡು. ಪ್ರಧಾನ ಪೂಜೆ ಮಲ್ಪುನ ಅನಂತ ಪದ್ಮನಾಭ ಆಸರಣ್ಯರು ಕಲಾವಿದರಿಗೂ ಗೆಜ್ಜೆ ಕುರಿಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಕ್ಷೇತ್ರದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿದ ಆಜಿ ಮೇಳೋಲಿನ ತಿರುಗಾಟ ಸುರುಮಲ್ಪನ ಸೇವೆ ಆಟ ಗುರುವಾರ ಅಟ್ಟಣೆ ಆದಿತ್ತಂಡು. ಗೆಜ್ಜೆ ಮುಹೂರ್ತೊಂದು ಆಜಿ ಮೇಳೋಲಿನ ಕಲಾವಿದರಿದ್ದು ತಾಳಮದ್ದಳಿ ಕೂಟ ನಡೆತಂಡು. ದೇವಸ್ಥಾನದ ಪೂಜೆ ಕರಿತದು ಪ್ರಧಾನ ಪೂಜೆ ಮಲ್ಪನ ಕಟೀಲು ಅನಂತ ಪದ್ಮನಾಭ ಆಸರಣ್ಯರು ಕಲಾವಿದರಿಗೂ ಗೆಜ್ಜೆ ಕೊರಿಯರು. ಆಜಿ ಮೇಳೋಲಿನ ಸಂಚಾಲಕರು ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ, ಆಡಳಿತ ಮಂಡಳಿ ಗುರ್ಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಬೊಕ್ಕ ಭಾಗವತರು ಸೇರಿನಂಚ ಮಾತ ಕಲಾವಿದರಿಗೆ ಪ್ರಸಾದ ಕೊರಿಯರು. ಕಲಾವಿದರು ಗೆಜ್ಜೆ ಕಟ್ಟದು ಶ್ರೀದೇವಿನ ಎದುರು ನಲಿತದು ಗೆಜ್ಜೆ ಮುಹೂರ್ತ ನಡತಿ ನಡೆದ ಬೊಕ್ಕ ರಥ ಬೀದಿಡು ಅಟ್ಟಣೆ ಮಲ್ತಿನ ಆಜಿ ರಂಗಸ್ಥಳಟು ಚೌಕಿ ಪೂಜೆ ಮಲ್ತದು ಸೇವೆ ಆಟ ಸುರುವಾಂಡು. ಆಜಿ ರಂಗಸ್ಥಳಟು ಆಟದ ಪೂರ್ವ ರಂಗ ಪ್ರದರ್ಶನ ಆದು ಸೇವೆ ಆಟ ನಡೆತಂಡು. ಊರು ಪರ ಊರ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಪಾಲ್ದಿತ್ತೊಂಡಿರು. ಕಟೀಲು ಲಕ್ಷ್ಮೀನಾರಾಯಣ ಆಸರಣ್ಣ, ವೆಂಕಟರಮಣ ಆಸರಣ್ಣ, ಕಮಲಾದೇವಿ ಪ್ರಸಾದ್ ಆಸರಣ್ಣ, ಹರಿನಾರಾಯಣ ದಾಸ ಆಸರಣ್ಣ, ವೇದವ್ಯಾಸ ತಂತ್ರಿ, ಮೋಹನ ರಾವ್, ಆಡಳಿತ ಮಂಡಳಿ ಸದಸ್ಯರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷ ಧರ್ಮ ಬೋಧಿನಿ ಚಾರಿಟೇಬಲ್ ಟ್ರಸ್ಟ್ ಗುರ್ಕಾರ್ಯರು ರಾಘವೇಂದ್ರ ಆಚಾರ ಬಜ್ಪೆ, ಜಾಗತಿಕ ಬಂಟೆರ್ನ ಸಂಘುಲಿನ ಒಕ್ಕೂಟದ ಗುರ್ಕಾರ್ಯರು ಐಕ್ಕಳ ಹರೀಶ್ ಶೆಟ್ಟಿ, ಮಿಥುನ್ ರಾಯ್, ಐವನ್ ಡಿಸೋಜ, ಭುವನಾಭಿರಾಮ ಉಡುಪ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಪಾಲ್ದಿತ್ತೊಂಡಿರು. ಕುಮಾರ ಗಜ ವದನನ
ಇಡೆಗ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು